ನೇಸುರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ಬಾನಲ್ಲಿ ಮಿಂಚು ಮಿನುಗಿ ಬಾನಲ್ಲಿ ಬೆಳಕು ಬೆಳಗಿ ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತನ ಜನನಕ್ಕೆ ನಾವು ಸಮೀಪದಲ್ಲಿ ತಯಾರಿಯನ್ನು ಮಾಡುತ್ತಿದ್ದೇವೆ. ಆ ಯೇಸು ಕ್ರಿಸ್ತರ ಸಂಭ್ರಮವನ್ನು ಆಚರಿಸಲು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು, ನಮ್ಮ ಆತ್ಮವನ್ನು ಶುದ್ಧಗೊಳಿಸಲು ಬೇಕಾದ ಕೃಪಾವರಗಳನ್ನು ಈ ಬಲಿಪೂಜೆಯಲ್ಲಿ ನಾವು ಬೇಡಿಕೊಳ್ಳೋಣ. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವ ಕಾರ್ಯಗಳಲ್ಲಿ, ನಾವು ಮಾತನಾಡುವ ಮಾತಿನಲ್ಲಿ ದೇವರನ್ನು ಪರರನ್ನು ನೋಯಿಸಿದಾದರೆ ದೇವರ ಕ್ಷಮೆಯನ್ನು ಕೇಳೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪರಿಶುದ್ಧ ಕನ್ಯಾ ಮರಿಯಮ್ಮನವರು ನಿಮ್ಮ ಪುತ್ರರಿಗೆ ಜನ್ಮ ನೀಡುವುದರ ಮೂಲಕ ನಿಮ್ಮ ಮಹಿಮೆಯ ಪ್ರಭೆಯನ್ನು ಲೋಕಕ್ಕೆ ಪ್ರಕಟಿಸಿದ್ದೀರಿ. ದೇವರು ಮನುಷ್ಯರಾದ ಭವ್ಯ ರಹಸ್ಯವನ್ನು ನಾವು ಸಮಗ್ರ ವಿಶ್ವಾಸದಿಂದ ಧ್ಯಾನಿಸುವಂತೆಯೂ ಭಕ್ತಿಭಾವದಿಂದ ಸದಾ ಕೊಂಡಾಡುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿ ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿನ ಸರ್ವೇಶ್ವರನ ದೂತ ಆಕೆಗೆ ಪ್ರತ್ಯಕ್ಷನಾಗಿ,
ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಈ ಕಾರಣ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿರ್ದಿಷ್ಟ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿನಿಂದ ದೇವರಿಗೆ ಪ್ರತಿಷ್ಠಿತನಾಗುವನು. ಅವನು ಇಸ್ರಾಯೇಲರನ್ನು ಫಿಲಿಪಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಎಂದನು. ತರುವಾಯ ಆ ಸ್ತ್ರೀ ತನ್ನ ಗಂಡನ ಬಳಿ ಹೋಗಿ, ಒಬ್ಬ ದೇವಪುರುಷ ನನ್ನ ಹತ್ತಿರ ಬಂದಿದ್ದನು. ಅವನ ರೂಪ ದೇವದೂತನ ರೂಪದಂತೆ ಘನಗಂಭೀರವಾಗಿತ್ತು. ಎಲ್ಲಿಂದ ಬಂದಿರಿ ಎಂದು ನಾನು ಅವನನ್ನು ಕೇಳಲಿಲ್ಲ. ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಆದರೆ ಆತ ನನಗೆ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆದ್ದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಆಹಾರವನ್ನು ಮುಟ್ಟಬೇಡ. ಆ ಮಗು ಹುಟ್ಟಿದನಿಂದ ಸಾಯುವವರೆಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಎಂದಳು. ಆ ಮಹಿಳೆ ಒಬ್ಬ ಮಗನನ್ನು ಹೆತ್ತು ಅವನಿಗೆ ಸಂಸೋನ ಎಂದು ಹೆಸರಿಟ್ಟಳು. ಹುಡುಗ ಬೆಳೆದು ದೊಡ್ಡವನಾದ. ಸರ್ವೇಶ್ವರನ ಆಶೀರ್ವಾದ ಅವನ ಮೇಲಿತ್ತು. ಇದಲ್ಲದೆ ಅವನು ಚೊರ್ಗಕ್ಕೂ ಎಸ್ಟಾವೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯಲ್ಲಿದ್ದಾಗ ಸರ್ವೇಶ್ವರನ ಆತ್ಮ ಅವನನ್ನು ಚೇತನಗೊಳಿಸತೊಡಗಿತು. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ನೀನಾಗಿರು ನನಗಾಶ್ರಯ, ದುರ್ಗ, ಕೋಟೆ ಕೊತ್ತಲು. ನೀನೇ ನನ್ನ ದುರ್ಗ, ಕೋಟೆ, ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದೆನ್ನನು ದೇವ ಬಿಡಿಸಯ್ಯ. ಕ್ರೂರ ಕೇಡಿಗರ ವಶದಿಂದೆನ್ನನು ತಪ್ಪಿಸಯ್ಯ. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ಸ್ವಾಮಿ ದೇವ, ನೀನೇ ನನ್ನ ಭರವಸೆ. ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿದಿನಿಂದಲೇ ನಾ ನಿನಗಂಟಿಕೊಂಡಿರುವೆನಯ್ಯ. ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯಯ್ಯ. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಹತ್ ಕಾರ್ಯಗಳನ್ನೇ. ಪ್ರಕಟಪಡಿಸುವೆನು ನಿನ್ನೊಬ್ಬನ ನ್ಯಾಯನೀತಿಯನೇ. ದೇವ, ಬಾಲ್ಯರಭ್ಯ ನನಗೆ ಬೋಧಿಸಿರುವೆಯಲ್ಲವೇ. ನಿನ್ನ ಅದ್ಭುತ ಕಾರ್ಯಗಳೆಂದಿಗೂ ನಾ ಘೋಷಿಸುತ್ತಿರುವೆ. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಇಷಯನ ಬುಡದಿಂದ ಹೊರಟು ಬಂದ ಓ ಚಿಗುರೆ, ಸದ್ಧರ್ಮದ ಆಧಾರವಾಗಿರುವವರೇ, ತಡ ಮಾಡದೆ ನಮ್ಮನ್ನು ರಕ್ಷಿಸಲು ಬೇಗನೆ ಬನ್ನಿ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಜುದೇಯ ಪ್ರಾಂತ್ಯದ ಅರಸನಾಗಿದ್ದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರ್ಯನೆಂಬ ಯಾಜಕನಿದ್ದನು. ಇವನ ಪತ್ನಿಯ ಹೆಸರು ಎಲಿಜಬೆತ್. ಇವಳು ಆರೋನನ ಯಾಜಕ ವಂಶಕ್ಕೆ ಸೇರಿದವಳು. ದಂಪತಿಗಳಿಬ್ಬರು ದೇವರ ದೃಷ್ಟಿಯಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು. ಸರ್ವೇಶ್ವರನ ವಿಧಿನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದರು. ಎಲಿಜಬೆತಳು ಬಂಜೆ ಆದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಅಲ್ಲದೆ ಅವರಿಬ್ಬರು ಮುದುಕರಾಗಿದ್ದರು. ಒಮ್ಮೆ ತನ್ನ ವರ್ಗದ ಸರದಿ ಬಂದಾಗ ಜಕಾರಿಯನು
ದೇವರ ಸನ್ನಿಧಿಯಲ್ಲಿ ಯಾಜಕ ವಿಧಿಯನ್ನು ನೆರವೇರಿಸುತ್ತಿದ್ದನು. ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿ ಧೂಪಾರತಿಯನ್ನು ಅರ್ಪಿಸುವ ಸರದಿಗೆ ಯಾಜಕರ ಸಂಪ್ರದಾಯದ ಪ್ರಕಾರ ಚೀಟು ಹಾಕಿದಾಗ ಅದು ಜಕರ್ಯನ ಪಾಲಿಗೆ ಬಂದಿತ್ತು. ಅಂತೆಯೇ ಅವನು ಧೂಪಾರತಿಯನ್ನು ಅರ್ಪಿಸುತ್ತಿದ್ದಾಗ ಭಕ್ತ ಸಮೂಹವು ಹೊರಗೆ ನಿಂತು ಪ್ರಾರ್ಥನೆ ಮಾಡುತ್ತಿತ್ತು. ಆಗ ಧೂಪಪೀಠದ ಬಲಗಡೆ ಅವನಿಗೆ ದೇವದೂತನೊಬ್ಬನು ಪ್ರತ್ಯಕ್ಷನಾದನು. ಅವನನ್ನು ಕಾಣುತ್ತಲೇ ತತ್ತರಗೊಂಡ ಜಕರ್ಯನು ಭಯಭ್ರಾಂತನಾದನು. ದೂತನು ಅವನಿಗೆ, ಜಕರ್ಯ, ಭಯಪಡಬೇಡ, ನಿನ್ನ ಪ್ರಾರ್ಥನೆಯನ್ನು ದೇವರು ಆಲಿಸಿದ್ದಾರೆ. ನಿನ್ನ ಪತ್ನಿ ಎಲಿಜಬೆತಳಲ್ಲಿ ನಿನಗೆ ಒಂದು ಗಂಡು ಮಗು ಹುಟ್ಟುವುದು. ನೀನು ಅವನಿಗೆ ಯೌವನ ಎಂದು ನಾಮಕರಣ ಮಾಡಬೇಕು. ಆ ಮಗುವಿನ ಜನನವು ನಿಮಗೆ ಹರ್ಷಾನಂದವನ್ನು ಉಂಟು ಮಾಡುವುದು, ಬಹು ಜನಕ್ಕೆ ಸಂತೋಷವನ್ನು ತರುವುದು. ಸರ್ವೇಶ್ವರನ ದೃಷ್ಟಿಯಲ್ಲಿ ಅವನು ಮಹತ್ವನಾಗುವನು. ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಅವನು ಸೇವಿಸನು. ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾಗುವನು. ಇಸ್ರಾಯೇಲಲ್ಲಿ ಅನೇಕರನ್ನು ಅವರ ದೇವರಾದ ಸರ್ವೇಶ್ವರನ ಕಡೆಗೆ ಮರಳಿ ತಿರುಗಿಸುವನು. ಎಲಿಯನಂತೆ ಶಕ್ತಿ ಪ್ರಭಾವಗಳಿಂದ ಕೂಡಿದವನಾಗಿ ಪ್ರಭುವಿನ ಮುಂದೂತನಾಗುವನು. ತಂದೆ ಮಕ್ಕಳನ್ನು ಪುನಃ ಒಂದಾಗಿಸುವನು. ಸತ್ಪುರುಷರ ಸನ್ಮಾರ್ಗಕ್ಕೆ ಅವಿಧೇಯರು ಹಿಂತಿರುಗುವಂತೆ ಮಾಡುವನು. ಹೀಗಾಗಿ ಪ್ರಭುವಿಗೆ ಯೋಗ್ಯ ಪ್ರಜೆಯನ್ನು ಸಿದ್ಧಗೊಳಿಸುವನು ಎಂದನು. ಅದಕ್ಕೆ ಜಕರ್ಯನು, ಈ ಮಾತು ನಿಜವಾಗುವುದೆಂದು ನಾನು ತಿಳಿಯುವುದಾದರೆ ಹೇಗೆ? ನಾನು ಮುದುಕ, ನನ್ನ ಪತ್ನಿಗೂ ಮುಪ್ಪು ಎಂದನು. ಆಗ ದೇವದೂತನು, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ಗಬ್ರಿಯೇಲನು. ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸುವುದಕ್ಕಾಗಿ ದೇವರ ಅಪ್ಪಣೆಯ ಪ್ರಕಾರ ಬಂದವನು. ನಾನು ತಿಳಿಸಿದ ಸಂದೇಶವು ಸಕಾಲದಲ್ಲಿ ನೆರವೇರುವುದು. ಆದರೆ ನೀನು ಅದನ್ನು ನಂಬದೆ ಹೋದ ಕಾರಣ ಅದೆಲ್ಲ ಈಡೇರುವ ತನಕ ಮಾತನಾಡಲಾಗದೆ ಮೂಕನಾಗಿರುವೆ ಎಂದನು. ಇತ್ತ ಭಕ್ತಜನರು ಜಕರ್ಯನಿಗಾಗಿ ಎದುರು ನೋಡುತ್ತಾ ದೇವಾಲಯದಲ್ಲಿ ಅವನು ಇಷ್ಟು ತಡೆ ಮಾಡಲು ಕಾರಣವೇನಿರಬಹುದು ಆಶ್ಚರ್ಯಪಡುತ್ತಿದ್ದರು. ಅಷ್ಟರಲ್ಲಿ ಜಕರ್ಯನು ಹೊರಗೆ ಬಂದು ಮಾತನಾಡಲು ಪ್ರಯತ್ನಪಟ್ಟನು. ಅವನ ಬಾಯಿಯಿಂದ ಮಾತೇ ಹೊರಡಲಿಲ್ಲ, ಬರೀ ಕೈ ಸನ್ನೆ ಮಾಡುತ್ತಿದ್ದ. ಅವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನ ಆಗಿರಬೇಕೆಂದು ಜನರು ಅರಿತುಕೊಂಡರು. ಅಂದಿನಿಂದ ಅವನು ಮೂಕನಾಗಿಯೇ ಇದ್ದನು. ತನ್ನ ಯಾಜಕ ಸೇವಾ ಸರದಿಯು ಮುಗಿದ ನಂತರ ಜಕರ್ಯನು ಮನೆಗೆ ಹಿಂತಿರುಗಿ ಹೋದನು. ಕೆಲವು ದಿನಗಳಾದ ಬಳಿಕ ಅವನ ಪತ್ನಿ ಎಲಿಜಬೆತಳು ಗರ್ಭಿಣಿಯಾಗಿ 5 ತಿಂಗಳು ಮನೆಯಲ್ಲಿ ಮರೆಯಾಗಿದ್ದಳು. ಕಟ್ಟಕಡೆಗೆ ಸರ್ವೇಶ್ವರ ನನಗೆ ಕರುಣೆ ತೋರಿದ್ದಾರೆ, ಜನರ ನಡುವೆ ನನಗಿದ್ದ ಅವಮಾನವನ್ನು ತೊಲಗಿಸಿದ್ದಾರೆ ಎಂದುಕೊಳ್ಳುತ್ತಿದ್ದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳ ಮೇಲೆ ಸ್ವಲ್ಪ ನಾವು ಅವಲೋಕಿಸೋಣ. ಕ್ರಿಸ್ಮಸ್ ಹಬ್ಬದ ತಯಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ ಅಲ್ವಾ? ಇದ್ದೇವೆ ಅಲ್ವಾ? ಹೌದು. ಆತ್ಮಿಕವಾಗಿಯೂ ನಮ್ಮ ಮನೆಗಳಲ್ಲೂ ಸಂಭ್ರಮದ ಆಚರಣೆ ಮಾಡಲು ಎಲ್ಲ ತಯಾರಿಯನ್ನು ಮಾಡ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ಪವಿತ್ರ ಧರ್ಮಸಭೆಯು ನಮಗೆ ಅದ್ಭುತವಾದ ವಾಚನಗಳನ್ನು ಕೊಟ್ಟಿದ್ದಾರೆ. ಎರಡೂ ವಾಚನಗಳಲ್ಲಿ ಒಂದೇ ರೀತಿಯ ವಿಷಯವನ್ನು ನಾವು ಕೇಳಿಕೊಂಡೆವು. ಮೊದಲನೇ ವಾಚನದಲ್ಲಿ ಸಂಸೋನನ ಜನನ, ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಗೆ ಯೌವನನ ಜನನ. ಈ ಎರಡು ಜನನಗಳು ನಮಗೆ ಏನನ್ನು ತಿಳಿಸುತ್ತವೆ? ಮೊದಲನೇ ವಾಚನದಲ್ಲಿ ಸಂಸೋನನ ಜನನ ಒಂದು ನಿರ್ದಿಷ್ಟ ವಿಷಯಗಳಿಗಾಗಿ
ಆಗಿದೆ. ಫಿಲಿಸ್ತೀನಿಯರಿಂದ ಇಸ್ರಾಯೇಲ್ ಜನರನ್ನು ರಕ್ಷಿಸಲು ಸಂಸೋನನನ್ನು ದೇವರು ಆರಿಸುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಸ್ಥಾನಿಕಯವನನ್ನು ದೇವರು ಆರಿಸುವುದು ಪ್ರತ್ಯೇಕವಾಗಿ ಯೇಸುವಿನ ಮಾರ್ಗವನ್ನು ತಯಾರಿ ಮಾಡಲು. ಈ ಎರಡು ವಿಚಾರಗಳಲ್ಲಿ ಅಡಗಿರುವ ಸತ್ಯಾಂಶ ಏನು, ಸಂದೇಶವೇನು? ದೇವರು ನಮ್ಮ ನೋವನ್ನು ನಿವಾರಿಸಲು ಸದಾ ತಯಾರಿದ್ದಾರೆ. ಅದಕ್ಕೋಸ್ಕರ ಇಂದಿನ ಮೊದಲನೇ ವಾಚನದಲ್ಲಾಗಲಿ ಶುಭ ಸಂದೇಶದಲ್ಲಾಗಲಿ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಷ್ಟೇ. ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ಯಾಕೆಂದರೆ ನಾವು ದೇವರ ಮಕ್ಕಳು, ದೇವರು ನಮಗೆ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ, ಮಾನಸಿಕವಾಗಿಯೂ ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಯಾವುದೇ ರೀತಿಯ ತೊಂದರೆ ಆಗದಿರಲೆಂದಲೂ ದೇವರು ನಮ್ಮನ್ನು ರಕ್ಷಿಸಲು ಅವರ ಪ್ರೀತಿಯ ಮೂಲಕ ವಿವಿಧ ಜನರ ಮೂಲಕ ನಮ್ಮನ್ನು ರಕ್ಷಿಸುತ್ತಾರೆ. ಅದೇ ಸಂದೇಶವನ್ನು ಇಂದಿನ ಎರಡೂ ವಾಚನಗಳು ನಮಗೆ ಆ ಸಂದೇಶವನ್ನು ಕೊಡುತ್ತವೆ. ಇದು ಒಂದು ರೀತಿ. ಎರಡೂ ವಾಚನಗಳಲ್ಲಿ ಬಂಜೆತನದ ಉಲ್ಲೇಖವಾಗಿದೆ. ಬಂಜೆ ಎಂದರೆ ಯಾರಿಗೆ ಮಕ್ಕಳಾಗುವುದಿಲ್ಲ ಅವರಿಗೆ ಬಂಜೆ ಅಂತ ಹೇಳ್ತಾರೆ. ಯಾರಿಗೆ ಮಕ್ಕಳಾಗುವುದಿಲ್ಲ ಆ ಸ್ತ್ರೀಯ ಅನುಭವವನ್ನು ನೀವು ಕೇಳಿದರೆ ಪ್ರಪಂಚದಲ್ಲಿ ಅಥವಾ ಪರಿಸರದಲ್ಲಿ ಎಲ್ಲರೂ ಅವರಿಗೆ ಕೇಳುವ ವಿಚಾರ, ನಿಮಗೆ ಯಾವಾಗ ಮಕ್ಕಳಾಗ್ತವೆ, ನಿಮಗೆ ಮಕ್ಕಳಾಗಿಲ್ವಾ ಹೀಗೆ ಹೇಳಿದಾಗ ಆ ಸ್ತ್ರೀಯಿಗೆ ಆ ಕುಟುಂಬದವರಿಗೆ ಆಗುವ ನೋವು ಅವರಿಗೆ ಮಾತ್ರ ಗೊತ್ತು. ಅಂಥ ಸಂದರ್ಭದಲ್ಲಿ ಇಂದು ದೇವರು ಆ ವ್ಯಕ್ತಿಯ ಯಾರು ದೇವರಿಗೆ ಅತಿ ಪ್ರಿಯರಾಗಿದ್ದರೋ ಆ ವ್ಯಕ್ತಿಯ ನೋವನ್ನು ತೆಗೆಯಲು ಪ್ರಪಂಚಕ್ಕೆ ಆ ಸಂದೇಶವನ್ನು ಕೊಡಲು ಅಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಇಂದು ನಮಗೆ ಇಲ್ಲಿರುವವರಿಗೂ ಯಾರಿಗೂ ಈ ಫಿಸಿಕಲ್ ಲೌಕಿಕ ಬಂಜೆತನ ಇಲ್ಲ. ಆದರೆ ಆಧ್ಯಾತ್ಮಿಕವಾಗಿ ನಾವು ಬಂಜರಾಗಿರಬಹುದು. ಪ್ರಭು ಯೇಸು ಕ್ರಿಸ್ತನ ಜನ್ಮಕ್ಕೆ ನಾವು ತಯಾರಿ ಮಾಡುವಾಗ ಈ ಆಧ್ಯಾತ್ಮಿಕ ಬಂಜೆತನ ಇಟ್ಟುಕೊಂಡು ನಾವು ಹೋಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ಪವಿತ್ರ ಸ್ನಾನದ ಮೂಲಕ ದೇವರು ನಮಗೆ ಪುನಃಜನ್ಮವನ್ನು ನೀಡಿದ್ದಾರೆ. ಯಾಕೆಂದರೆ ನಾವು ದೇವರ ಮಕ್ಕಳು. ಆ ದೇವರ ಸನ್ನಿಧಾನದಲ್ಲಿ ಅವರ ಪ್ರೀತಿಯನ್ನು ಅನುಭೋಗಿಸಲು ಆ ಪವಿತ್ರಾತ್ಮನ ಕೃಪಾವರಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು 2000 ವರ್ಷಗಳ ಮೊದಲು ಯೇಸು ಕ್ರಿಸ್ತರು ಹುಟ್ಟಿದರು ಆ ಸಂಭ್ರಮವನ್ನು ನಾವೀಗ ಆಚರಿಸ್ತೇವೆ. ಇನ್ನೂ ಆ ನೋವಿನಲ್ಲಿ ಇದ್ದೇ ಆದರೆ ನಾವೆಲ್ಲಿಯೂ ಆತ್ಮಿಕವಾಗಿ ಬಂಜೆತನದಲ್ಲಿದ್ದೇವೆಂದು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಯಾಕೆಂದರೆ ಆ ದೇವರ ಸನ್ನಿಧಾನದಲ್ಲಿ ನಿಂತು ಸಂತೋಷ ಪಡಲು ಬೇಕಾದ ಆ ಕೃಪೆಯನ್ನು ಪ್ರಭು ಯೇಸು ಕ್ರಿಸ್ತರ ಮೂಲಕ ದೇವರು ಆ ಶಿಲುಬೆಯ ಮೂಲಕ ನಮಗೆ ಕೊಟ್ಟಿದ್ದಾರೆ. ಇಂದು ನಾವು ಏನು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೋ ಆ ಸಂಭ್ರಮ ನಾವು ಮಾಡುವ ಆ ಸಂಭ್ರಮದಲ್ಲಿಲ್ಲ. ಆದರೆ ನಾವು ಆಚರಿಸುವ ವಿಧಿ ವಿಚಾರಗಳಲ್ಲಿಲ್ಲ. ನಮ್ಮ ಜೀವನ ಹೇಗಿದೆ ಅದರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಪ್ರಭು ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಕೆಲವೇ ದಿನಗಳಿವೆ. ಒಂದು ವೇಳೆ ನೀವು ಒಳ್ಳೆಯ ರೀತಿಯಲ್ಲಿ ಪಾಪ ನಿವಾರಣೆ ಮಾಡದಿದ್ದಲ್ಲಿ ಯಾವುದೋ ಚರ್ಚಿಗೆ ಹೋಗಿ ಪಾಪ ನಿವಾರಣೆ ಮಾಡಿ ಆತ್ಮಿಕವಾಗಿ ನಿಮ್ಮಲ್ಲಿರುವ ಬಂಜೆತನವನ್ನು ತೆಗೆದುಕೊಂಡು ಆ ದೇವರ ಕೃಪೆಯನ್ನು ಸ್ವೀಕರಿಸಿ ಆ ದೇವರ ಸಂತೋಷವನ್ನು ಅನುಭವಿಸಲು ಬೇಕಾದ ಕೃಪಾವರಗಳನ್ನು ಬೇಡಿಕೊಳ್ಳಿರಿ ಎಂದು ಈ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್. ವಸುಂಧರೆ ನೀಡಿದ ಫಲಗಳ ತಂದಿಹೆನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ,
ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ, ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ. ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ, ಸ್ವೀಕರಿಸು ಎಮ್ಮ ಶ್ರಮಗಳನ್ನು, ಅನುಗೊಳಿಸು ನಿನ್ನ ದೇಹವನು, ಸ್ವರ್ಗೀಯ ಮನ್ನವನು, ಸ್ವರ್ಗೀಯ ಮನ್ನವನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಬಲಿಪೀಠದ ಮೇಲೆ ನಾವಿರಿಸಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಬಲಹೀನರಾದ ನಾವು ಅರ್ಪಿಸುವುದನ್ನು ನಿಮ್ಮ ಶಕ್ತಿಯಿಂದ ಪಾವನಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸ್ವಭಾವದ ಅಗೋಚರವಾದ ಕ್ರಿಸ್ತರು ಈ ಮಹೋತ್ಸವದ ಭವ್ಯ ರಹಸ್ಯದಲ್ಲಿ ನಮ್ಮ ಮಾನವ ಸ್ವಭಾವದಲ್ಲಿ ಪ್ರತ್ಯಕ್ಷರಾಗಿ ಗೋಚರಿಸಿದರು. ಸಕಲ ಯುಗಗಳಿಗೂ ಮುಂಚೆಯೇ ಇದ್ದ ಅವರು ಕಾಲದಲ್ಲಿ ಪ್ರಸನ್ನರಾಗಲು ಪ್ರಾರಂಭಿಸಿದರು. ಹೀಗೆ ಷಷ್ಠಿ ಸಮಕ್ತ ಐಕ್ಯತೆಯನ್ನು ಮರಳಿ ನೀಡಲು ಅವನತಿಗಿಳಿದ ಸಕಲವನ್ನು ತಮ್ಮಲ್ಲಿ ಉನ್ನತಿಗೇರಿಸಿದರು. ತಪ್ಪಿಹೋಗಿದ್ದ ಮಾನವ ಜನಾಂಗವನ್ನು ಸ್ವರ್ಗೀಯ ರಾಜ್ಯದೆಡೆಗೆ ಮರಳಿ ಆಹ್ವಾನಿಸಿದರು. ಆದುದರಿಂದ ಆ ಆನಂದಮಯ ಆಚರಣೆಯಲ್ಲಿ ಸಮಸ್ತ ದೂತರೊಂದಿಗೆ ಸೇರಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ರಹಸ್ಯ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಮರಣವನ್ನು ಸಾರುತ್ತೇವೆ,
ನಿಮ್ಮ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನರಾದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫನವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿಯೂ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವೆವು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
मोगळा जेजू तूं भोव पवित्र सक्रामेंतांत खरोच हजर आसाय म्हूण हांव पातयेतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रामेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जाता. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಬಾ ಎಂದು ಕರೆಯುವೆನು, ಬಾ ಎಂದು ಕರೆಯುವೆನು. ದೇವನ ರೂಪವನಿ ತ್ಯಜಿಸಿ ಮಾನವ ಧರ್ಮವ ರೂಪಿಸಿದೆ. ಸ್ವರ್ಗದ ಮಹಿಮೆಯ ನೀ ತೊರೆದು ಬಡವನ ಬದುಕನು ಪ್ರೀತಿಸಿದೆ. ಕಾಯುವೆ ದೇವಾ ನಿನಗಾಗಿ, ಆಗಮಿಸೋ ಗುರುವೇ, ಧನ್ಯನಾಗುವೆನು, ಧನ್ಯನಾಗುವೆನು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನೀವಿತ್ತ ಕೊಡುಗೆಗಳಿಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನೀವು ಮುಂದೆ ಸುರಿಸಲಿರುವ ವರದಾನಗಳಿಗಾಗಿ ನಾವು ಆತರಿಯುತ್ತಾ ನಮ್ಮ ರಕ್ಷಕರ ಜಯಂತಿಯನ್ನು ಸ್ವಾಗತಿಸಿ ಅದನ್ನು ಶುದ್ಧ ಮನಸ್ಸಿನಿಂದ ಗೌರವಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿರಿ. ಆಮೆನ್. ಹೋಗಿ ಬನ್ನಿ, ಪೂಜೆಯು ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾತೆಯೇ ನಮ್ಮ ತಾಯಿಯೇ, ಮಾತೆಯೇ ಸ್ವರ್ಗರಾಣಿಯೇ, ಮಾತೆಯೇ ನಮ್ಮ ತಾಯಿಯೇ, ಮಾತೆಯೇ ಸ್ವರ್ಗರಾಣಿಯೇ. ಅಮ್ಮ ತಾಯೇ ಶಾಂತಿದಾತೆ, ಅಮ್ಮ ತಾಯೇ ಪೋಷಕಿಯೇ, ಅಮ್ಮ ತಾಯೇ ಶಾಂತಿದಾತೆ, ಅಮ್ಮ ತಾಯೇ ಪೋಷಕಿಯೇ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ, ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ. ದೀನ ಕುವರಿ ಸುಗುಣ ಸುಂದರಿ, ಶ್ರೇಷ್ಠ ಜನನಿ ಪಾಪ ವಿನಾಶಿನಿ, ಭಕ್ತ ಪಾಲಕಿ ರೋಗ ನಿವಾರಕಿ, ಸ್ವರ್ಗ ನಾಯಕಿ ಭುವಿ ರಾಣಿ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ, ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ,
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. बाळूक जेजूचे पुणशेत कार्मेलगुडो मंगळूर हांगसर बाळूक जेजूचे वार्षिक फेस्त चलताना तुमकां सुमेस्तांक फेस्ताचे आपोवणे दिता. ह्या फेस्ताचो दाबाजो जानेवारीच्या 4 तारखेर वोज्याच्या पुरशेवा सांगाता सुरवात जाता. त्या उपरांत 5 तारखेतावन 9 दिसांची नोवेना हांगसर चलतात. हर एका ब्रेस्तारा भशेन 9 मिसां आसात. फेस्ताचो संभ्रम जानेवारीच्या 14 आनी 15 वेर चलता. तुमकां सुमेस्तांक फेस्ताक मोगाचे आनी वत्तायेचे आपोवणे. मोगाच्यानो डिसेंबर म्हयन्याचो विशेष अंक आयतो जाला. ह्या अंक्याचो विशय झुजाच्या गांवांत शांती कुंवाराचो जल्म. जेजू शांती हाडून आयिल्ल्या जाग्यारच कित्याक झूज आनी अशांतीचें वातावरण ह्या सवालाक जापी ह्या डिसेंबर अंक्यान. तर वाचूंक तयार रावा. कुटुंबाक एक बाळूक जेजू पावोंदी म्हणली आमची आशा. 9व्या वर्साची कार्मेल प्रेरण बायबल डायरी आतां मोकळीक जाल्या. हर दिसाची वाचपां, किर्तनां, वांजेल, प्रेरणदायक आनी सकाळीक नियाळ, सांताची जिणी आनी त्या दिसाचो महत्व मात्र न्ही 20 पानां, चालती मागणी आनी हर नोवेना हातून आटापता. सदांच्या सुवात्यांनी ही प्रती मेळटा. आजच तुजी प्रती घे आनी नव्या वर्साक देवाच्या उतराचो वेळ मेट काड.